ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರ ಧ್ವಜಾರೋಹಣ ಸಂದರ್ಭ ರಾಷ್ಟ್ರ ಧ್ವಜ ತಲೆ ಕೆಳಗಾಗಿ ಹಾರಿದಂತಹ ಘಟನೆ ಇಂದು ನಡೆಯಿತು. ನಗರದ ನೆಹರು ಮೈದಾನದಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ರಾಜ್ಯೋತ್ಸವದಲ್ಲಿ ಸಚಿವ ಅಂಗಾರ ಅವರು ರಾಷ್ಟ್ರ ಧ್ವಜಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜ ತಲೆ ಕೆಳಗಾಗಿ ಹಾರಿಸಲ್ಪಟ್ಟಿತು. ಬಳಿಕ ಅಧಿಕಾರಿಗಳು ಧ್ವಜವನ್ನ ಕೆಳಕ್ಕೆ ಇಳಿಸಿ ಸರಿಪಡಿಸಿದರು. ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರ ಧ್ವಜಾರೋಹಣ ಸಂದರ್ಭ ರಾಷ್ಟ್ರ ಧ್ವಜ ತಲೆ ಕೆಳಗಾಗಿ ಹಾರಿರುವುದು ಅಧಿಕಾರಿಗಳನ್ನ ಮುಜುಗರಕ್ಕೆ ಈಡು ಮಾಡಿತು. ಕನ್ನಡ ಜಿಲ್ಲಾ ಪೊಲೀಸರದ್ದು ತಂಡದ ನಾಯಕ ನಾರಾಯಣ ಕೆ ಇವರು ವಂದನೆಯನ್ನ ಸಲ್ಲಿಸಿದ್ದಾರೆ.